ಮಂಗಳೂರಿನ ಬಳ್ಳಾಲ್ಬಾಗ್ನಲ್ಲಿ ಬಾಲಿವುಡ್ ನಟ ಸಂಜಯ್ ದತ್ ಅವರ ದೇಹವ ಉದಯ ಪೂಜಾರಿ ಬಳ್ಳಾಲ್ಬಾಗ್ ನೇತೃತ್ವದ ಬಿರ್ವೇರು ಕುಡ್ಲ ಫ್ರೆಂಡ್ಸ್ ಬಳ್ಳಾಲ್ಬಾಗ್ ಇದರ ಹುಲಿವೇಷ ಕಾರ್ಯಕ್ರಮದ ಪ್ರಯುಕ್ತ ಊದು ಪೂಜೆಗಾಗಿ ವಿಶೇಷ ಅತಿಥಿಯಾಗಿ ನಟ ಸಂಜಯ್ ದತ್ ಅವರನ್ನು ಆಹ್ವಾನಿಸಲಾಗಿತ್ತು. ನಟನ ಬರುವಿಕೆಗಾಗಿ ಸಾವಿರಾರು ಮಂದಿ ಅಭಿಮಾನಿಗಳು ಕಾದು ಕುಳಿತಿದ್ದರು. ಸಂಜೆ 5:30ಕ್ಕೆ ಸಂಜಯ್ ದತ್ ಎಂಟ್ರಿ ಆಗುತ್ತಿದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಕಾರಿನಿಂದ ಇಳಿಯುತ್ತಿದ್ದಂತೆ ಸೆಲ್ಫಿಗಾಗಿ ಅಭಿಮಾನಿಗಳು ಮುಗಿಬಿದ್ದರು. ಸ್ವಲ್ಪ ಹೊತ್ತು ಹುಲಿವೇಷದ ಕುಣಿತ ವೀಕ್ಷಿಸಿದ ಅವರು ಬಳಿಕ ವೇದಿಕೆಯನ್ನ ಏರಿ ಮಂಗಳೂರು ಜನತೆಯನ್ನ ಅಭಿನಂದಿಸಿದರು. ಮಂಗಳೂರಿಗೆ ಬರಲು ಸಂತೋಷವಾಗುತ್ತಿದೆ. ಇಲ್ಲಿನ ಹುಲಿವೇಷಧಾರಿ ಮಕ್ಕಳ ಪ್ರತಿಭೆ ಸಂತಸ ತಂದಿದೆ. ಇಲ್ಲಿರುವ ಟೈಗರ್ಗಳಲ್ಲಿ ಉದಯಣ್ಣ ಬಿಗ್ ಟೈಗರ್ ಎಂದಾಗ ಕರತಾಡನ ಮುಗಿಲು ಮುಟ್ಟಿತು. ಟೆನ್ಷನ್ ನಹಿ ಲೇನೆ ಕಾ ಬೋಲಾನಾ 50 ತೊಲಾ ಖಳನಾಯಕ್ ಡೈಲಾಗಿಗೆ ಸಂಜು ಬಾಬಾ ಅಭಿಮಾನಿಗಳು ಫಿದಾ ಆದರು. लेकिन सबसे बड़ा टाइगर मेरे सामने खड़ा है उदय अन्ना। उदय अन्ना का मैं बहुत बहुत आभारी हूँ और मेरे छोटे भाई महेश अन्ना किधर भाग गए। महेश अन्ना का भी मैं बहुत बहुत आभारी हूँ कि मुझे यहाँ बुलाया. 20 ನಿಮಿಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಳಿಕ ನಿರ್ಗಮಿಸಿದರು. ಇದೇ ಸಂದರ್ಭ ಬಿರ್ವೇರ್ ಕುಡ್ಲ ಸಂಸ್ಥೆಯ ವತಿಯಿಂದ ಇದೇ ವೇದಿಕೆಯಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆಗೈದ ಅರ್ಜುನ್ ಭಂಡಾರ್ಕರ್, ಪದ್ಮಶ್ರೀ ಹರೇಕಳ ಆಜಬ್ಬ, ರೋಷನ್ ಬೆಳ್ಮನ್, ಯುವ ವಾಹಿನಿಯ ಹರೀಶ್ ಕೆ ಪೂಜಾರಿ, ಡಾಕ್ಟರ್ ಕಾರ್ತಿ ಹರೀಶ್, ಪುಣ್ಯಭೂಮಿ ಸೇವಾ ಫೌಂಡೇಶನ್, ಸ್ವರ್ಣ ಸಂಜೀವಿನಿ, ರಜನಿ ಶೆಟ್ಟಿ, ಪ್ರಕಾಶ್ ಶೆಟ್ಟಿಗರ್, ತುಳುನಾಡು ಪೊರ್ಲು ಸೇವಾ ಟ್ರಸ್ಟ್ ಸಂಸ್ಥೆಯನ್ನ ಅಭಿನಂದಿಸಿ ಗೌರವಿಸಲಾಯಿತು. ಅಭಿನಂದಿಸಿ ಮಾತನಾಡಿದ ಮಂಗಳೂರಿನ ಮೇಯರ್ ಮನೋಜ್ ಕುಮಾರ್ ಅವರು, ಬಿರ್ವೇರ್ ಕುಡ್ಲ ಕಳೆದ 10 ವರ್ಷಗಳಲ್ಲಿ ಮಾಡಿರುವ ಸಾಧನೆ ಅದ್ವಿತೀಯ. ಇಂತಹ ಸಮಾಜಮುಖಿ ಕೆಲಸ ಕಾರ್ಯಗಳ ಜೊತೆಗೆ ಸಾಂಸ್ಕೃತಿಕ, ಧಾರ್ಮಿಕ, ಪಾರಂಪರಿಕ ಹುಲಿವೇಷ ಪ್ರದರ್ಶನಕ್ಕೂ ಒತ್ತು ಕೊಡುತ್ತಿರುವ ಬಿರ್ವೇರ್ ಕುಡ್ಲದ ಕಾರ್ಯ ಶ್ಲಾಘನೀಯ ಎಂದರು. ಸಮಾಜ ಅಶಕ್ತರಿಗೆ ನಿರ್ಗತಿಕರಿಗೆ ಎಂಗ್ಲೇರ್ ದಾದ ಒಂದು ಸಹಾಯ ಪಂಪಿನ ನಿಟ್ಟಿಡ್ ಸುಮಾರು 10 ಕೋಟಿ ಮೊತ್ತದ ಈತ್ನೇಟ ದಾನ ಮಂದಿರಿ ನಾನಲ್ಲ ದಾನ ಮಂತವರುಲೇರಿ ಎಕ್ಕ ಆದಿ ಯಾನು ಸ್ಥಾಪಕ ಅಧ್ಯಕ್ಷ ಆತ್ಮೀಯ ಉದಯ ಪೂಜಾರಿ ಮೇರೆಗೆ ಮಾತಿಯರ ಪರವಾದ ಅಭಿನಂದನೆ ಪಡೆದಿಲ್ಲ. ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ವೇದವ್ಯಾಸ್ ಕಾಮತ್, ಪ್ರಮುಖರಾದ ಮಹೇಶ್ ಶೆಟ್ಟಿ ತೆಳ್ಳಾರ್, ವೆಂಕಟೇಶ್ ಭಂಡಾರಿ, ಉದ್ಯಮಿ ರೋಹನ್ ಮಂತೇರೋ, ನಮ್ಮ ಟಿವಿಯ ನಿರ್ದೇಶಕರಾದ ಡಾಕ್ಟರ್ ಶಿವಶರಣ್ ಶೆಟ್ಟಿ, ಕುದ್ರೋಳಿಯ ಪದ್ಮರಾಜ್ ಪೂಜಾರಿ, ಇಫ್ತಿಕರ್ ಆಲಿ, ಬಿರ್ವೇರ್ ಕುಡ್ಲದ ಸ್ಥಾಪಕಾಧ್ಯಕ್ಷ ಉದಯ್ ಪೂಜಾರಿ ಬಳ್ಳಾಲ್ಬಾಗ್, ಬಿರ್ವೇರ್ ಕುಡ್ಲದ ಪದಾಧಿಕಾರಿಗಳು ಸೇರಿದಂತೆ ಗಣ್ಯರು ಭಾಗವಹಿಸಿದ್ದರು.